ಜಯ ಕರ್ನಾಟಕ ಸಂಸ್ಥಾಪಕ ಎನ್ ಮುತ್ತಪ್ಪ ರೈ ಸಾರಥ್ಯದಲ್ಲಿ 26ನೇ ವರ್ಷದ ಹೊನಲು ಬೆಳಕಿನ ಕೋಟಿ ಚಿನ್ನಯ್ಯ ಜೋಡುಕೆರೆ ಕಂಬಳದ ಸಭಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಮಾಜಿ ಸಚಿವ ಬಿ ರಮಾನಾಥ್ ರೈ ಮಾತನಾಡಿ, ಜನಪದ ಕಲೆಯಾದ ಕಂಬಳ ಕ್ರೀಡೆ ವರ್ತಮಾನಗಳ ಆಯಾಮಗಳಲ್ಲಿ ಬದಲಾವಣೆಯನ್ನ ತರುವ ಮೂಲಕ ವಿಶೇಷ ಆಕರ್ಷಣೆಯಾಗಿ ಮೇಳೈಸಿದೆ ಎಂದರು. ಸಂಪ್ರದಾಯ ಕಂಬಳದ ಕೂಟ ಸಾಕಷ್ಟಿದೆ. ಆ ಸಂಪ್ರದಾಯ ಕಂಬಳದ ಕೂಟಡು ಕಂಬಳದ ಸ್ಪರ್ಧೆ ಮಲ್ಪನ ಕಾರ್ಯಕ್ರಮ ಆವತ್ತು ಆಡ ಇಲ್ಲಿ ಒಂದು ವಿಶಿಷ್ಟವಾದ ಒಂದು ವ್ಯವಸ್ಥೆ ಆಧುನಿಕವಾದ ಕೊಂಚ ಬದಲಾವಣೆ ಕಡಪನ ಮೂಲಕ ಇತ್ತೆ ಕಂಬಳದ ಕೂಟ ಒಂದು ಗೌರವದ ಕೂಟವಾದ ಜನಗಳು ಗಮನಿಸಬಹುದು. ಕಂಬಳ ಸಮಿತಿ ಗೌರವಾಧ್ಯಕ್ಷ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕಿ ಶಕುಂತಳಾ ಶೆಟ್ಟಿ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ, ಜಯ ಕರ್ನಾಟಕದ ರಾಜ್ಯಾಧ್ಯಕ್ಷ ಚಂದ್ರಪ್ಪ, ಕಂಬಳದ ಪ್ರಧಾನ ತೀರ್ಪುಗಾರ ಮೂಡಬಿದಿರೆಯ ಗುಣಪಾಲ ಕಡಂಬ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎನ್ ಸುಧಾಕರ್ ಶೆಟ್ಟಿ, ಬೆಂಗಳೂರು ಸೌಂದರ್ಯ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಮಂಜಪ್ಪ, ವಿಶೇಷ ಅತಿಥಿಯಾಗಿ ಚಲನಚಿತ್ರ ನಟ ದಿಗಂತ್, ಬಿಗ್ ಬಾಸ್ ಸೀಸನ್ 5ರ ವಿನ್ನರ್ ಚಂದನ್ ಶೆಟ್ಟಿ, ಚಲನಚಿತ್ರ ನಟಿ ನಿರೀಕ್ಷಾ ಶೆಟ್ಟಿ ಪಾಲ್ಗೊಂಡು ಶುಭ ಹಾರೈಸಿದ್ರು. ನಂತರ ಎಷ್ಟೋ ಜನ ಕಂಬಳ ನೋಡ್ಬೇಕು ಅಂತ ಬೆಂಗಳೂರಲ್ಲಿ ತುಂಬಾ ಪ್ರೀತಿಯಿಂದ ಕಾಯ್ತಾ ಇದ್ದಾರೆ. ಸೊ ನಾನು ಕೂಡ ಕಂಬಳನ ಬೆಂಗಳೂರಿಗೆ ಪ್ರೀತಿಯಿಂದ ವೆಲ್ಕಮ್ ಮಾಡ್ತೀನಿ. ಅಂಡ್ ರೈತ ಕುಟುಂಬದ ಒಂದು ಅತ್ಯದ್ಭುತವಾದಂತ ಒಂದು ಕಲೆ ಇದು ಕಂಬಳ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇವತ್ತು ನಾನು ಇವತ್ತು ಸ್ಟೇಜ್ ಮೇಲೆ ಬಂದು ನಿಮ್ಮೆಲ್ಲರ ಮುಂದೆ ಇವತ್ತು ನಾನು ಮಾತಾಡ್ತೀನಿ. ಅಣ್ಣ ಅಕ್ಲೇನು ಮಾತ್ರ ನಿಮಗೆ ತೋಜಾರ ಅವಕಾಶ ಮಾಡ್ಕೊಂಡು ಮುತ್ತಪ್ಪ ದಯಮಾಡ ಪ್ರತಿ ವರ್ಷ ಏರೇರು ಹೊಸ ಸಿನಿಮೆ ಮಾಡು ಹೊಸ ಜನಗಳು ಹೊಸ ಮನೆ ಮಾಡಿಕೊಂಡ ಆ ಮನೆಯಲ್ಲಿ ಪೂರಾಲೇ ತೊಂಬತ್ತದೆ. ನಮ್ಮ ಪುತ್ತೂರದ ಜನಕ್ಕೆ ತೋಜಾಯಿ ನಂಚಿನ ಒಂದು ಎಡ್ಡೆ ಕೆಲಸ ಅಂತ ನಾನು. ಈ ಸಂದರ್ಭ ಕಳೆದ 15 ವರ್ಷಗಳಿಂದ ಕಂಬಳ ಸಮಿತಿ ಸಂಚಾಲಕರಾಗಿ ಸಹಕಾರ ನೀಡುತ್ತಿರುವ ಎನ್ ಸುಧಾಕರ್ ಶೆಟ್ಟಿ, ಕಂಬಳಕ್ಕೆ ಶಾಮಿಯಾನ ಲೈಟಿಂಗ್ ವ್ಯವಸ್ಥೆ ಮಾಡುತ್ತಿರುವ ಮೂಡಬಿದಿರೆಯ ರಾಮಕೃಷ್ಣ ಭಟ್, ಕಂಬಳದ ಕೋಣಗಳನ್ನು ಸಾಕಿ ಯಶಸ್ವಿಯಾಗಿ ಮುನ್ನಡೆಸಿದ ನಿಟ್ಪಳ್ಳಿ ಗುತ್ತು ದಿವಂಗತ ಜೀವಂದರ್ ಅರಿಗ ಅವರ ಪತ್ನಿ ವಸಂತಿ ಜಿ ಅರಿಗ ಮತ್ತು ಅವರ ಪುತ್ರ ಪ್ರಮೋದ್ ಅರಿಗ ಅವರಿಗೆ ಕಂಬಳ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು. ಇತ್ತೀಚೆಗೆ ನಿಧನರಾದ ಕೃಷ್ಣ ಶೆಟ್ಟಿ ನುಳಿಯಾಳು, ಮೂಡಬಿದ್ರೆ ಕರಿಂಜೆ ವಿಶ್ವನಾಥ ಶೆಟ್ಟಿ, ರೋಹಿತ್ ಶೆಟ್ಟಿ ಬೈಲೂರು, ಪೆರುವಾಜೆ ಕಂಬಳಕೂಟದ ಅಧ್ಯಕ್ಷರಾಗಿದ್ದ ರಮೇಶ್ ಶೆಟ್ಟಿ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಯಿತು. ಮಾಜಿ ಶಾಸಕ ಬೈಚಂದ್ರ ಜೈನ್, ರಾಜ್ಯ ಇಂಟೆಕ್ ಅಧ್ಯಕ್ಷ ರಾಕೇಶ್ ಮಲ್ಲಿ, ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷ ಪಿಆರ್ ಶೆಟ್ಟಿ, ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಪ್ರಶಾಂತ್ ರೈ ಕೈಕಾರ, ಚಲನಚಿತ್ರ ನಟಿ ಪಾಯಲ್ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.